ಶಾಲಾ ಕಾಲೇಜು ದಿನಗಳಲ್ಲಿ ನಡೆಸುವ ಸಾಂಸ್ಕೃತಿಕ ಸ್ಪರ್ಧೆಗಳು ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಬೆಳೆಸುತ್ತದೆ. ಪ್ರಕೃತಿ ಸಾಮಾಜಿಕ ಕಾಳಜಿಯೊಂದಿಗೆ ಪ್ರತಿಭೆಯನ್ನ ವಿದ್ಯಾರ್ಥಿಗಳು ತಾವು ಭಾಗವಹಿಸುವ ಸ್ಪರ್ಧೆಗಳಲ್ಲಿ ಅನಾವರಣಗೊಳಿಸಿದಾಗ ಉತ್ತಮವಾದ ಪ್ರತಿಭೆ ಬೆಳಕಿಗೆ ಬರಲು ಸಾಧ್ಯ. ಶಿಕ್ಷಣದಿಂದ ಸಿಗುವ ಮೌಲ್ಯ ಸಂಸ್ಕಾರವನ್ನು ವಿದ್ಯಾರ್ಥಿಗಳು ಮುಂದೆ ತಮ್ಮ ಬದುಕಿಗೂ ಅಳವಡಿಸಿಕೊಳ್ಳಬೇಕು ಎಂದು ಬಿಗ್ ಬಾಸ್ ಸೀಸನ್ 7ರ ಆವೃತ್ತಿಯ ವಿಜೇತ ಶೈನ್ ಶೆಟ್ಟಿ ಹೇಳಿದರು. ಆಳ್ವಾಸ್ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಹ್ಯುಮ್ಯಾನಿಟಿ ವಿಭಾಗದಿಂದ ಆಯೋಜಿಸಿದ ಓಷಿಯನಸ್ ಫೆಸ್ಟ್ನಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಒಳ್ಳೆಯದಕ್ಕೋಸ್ಕರ ಸಮಾಜದ ಬೆಳವಣಿಗೆಗೋಸ್ಕರ ಯಾವ ರೀತಿಯ ಒಂದೊಂದು ಕಾರ್ಯಕ್ರಮಗಳನ್ನ ಹಾಕೊಂಡು ನಿಮ್ಮ ಫೆಸ್ಟ್ಗಳನ್ನ ಮಾಡೋದ್ರ ಜೊತೆಗೆ ಒಂದು ಸೋಷಿಯಲ್ ಅವೇರ್ನೆಸ್ನ ಕ್ರಿಯೇಟ್ ಮಾಡುವಂಥ ಒಂದು ಪ್ರಯತ್ನ ಏನು ಮಾಡ್ತಿದ್ದೀರೋ, ಸೊ ಅದಕ್ಕೆ ನನ್ನ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್. ಡೂಯಿಂಗ್ ಅ ಗ್ರೇಟ್ ಜಾಬ್. ಪ್ರತಿ ಹಂತದಲ್ಲೂ ಈ ಹಂತದಿಂದಾನೇ ನೀವೆಲ್ಲರೂ ಕೂಡ ಒಂದು ಸಮಾಜಕ್ಕೋಸ್ಕರ ಏನಾದರೂ ಒಂದು ಒಳ್ಳೇದು ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ಯೋಚನೆನ ಇಟ್ಕೊಂಡಿರೋದೇ ಒಂದು ದೊಡ್ಡ ವಿಚಾರ. ಆ್ಯಂಡ್ ಆ ವಿಚಾರದ ಬಗ್ಗೆ ಇನ್ನೊಂದಿಷ್ಟು ಜನರಿಗೆ ತಿಳಿಸುವಂಥ ಪ್ರಯತ್ನ ಏನಿದೆಯೋ ಅದು ಕೂಡ ತುಂಬ ದೊಡ್ಡ ವಿಚಾರ. ಸೊ ಇದೇ ರೀತಿ ಸಿಕ್ಕಾಪಟ್ಟೆ ಒಳ್ಳೆ ರೀತಿಯಲ್ಲಿ ಇದನ್ನು ಬೆಳೆಸ್ಕೊಂಡು ಹೋಗಿ ಇಲ್ಲಿ ಮಾತ್ರ ಅಲ್ಲ, ಇಲ್ಲಿ ಕಲಿಸಿದಂಥ ಸಂಸ್ಕಾರ ಏನಿದೆಯೋ ಈ ಕಾಲೇಜಲ್ಲಿ ನಿಮ್ಗೇನು ಸಂಸ್ಕಾರಗಳನ್ನ ಹೇಳ್ಕೊಡ್ತಾರೋ ನಿಮ್ಮ ಟೀಚರ್ಗಳಾಗಿರ್ಬೋದು ಅಥವಾ ನೀವೇ ಏನೇನು ವಿಚಾರಗಳನ್ನ ತಿಳ್ಕೊಂಡು ಯೋಜನೆಗಳನ್ನ ಹಾಕ್ಕೊಂಡಿದ್ದೀರೋ ಇದನ್ನು ಬೆಳೆಸ್ಕೊಳ್ತಾ ಹೋಗಿ ಅದೇ ರೀತಿಯಲ್ಲಿ ನೀವು ಹುಟ್ಟಿದ ಊರಿಗೆ, ಓದಿದಂಥ ಶಾಲೆಗೆ, ಕಾಲೇಜ್ಗೆ ಒಳ್ಳೆ ಹೆಸರು ತರುವಂಥ ವ್ಯಕ್ತಿಗಳಾಗಿ. ಬೆಂಗಳೂರಿನ ಕೆಎಸ್ಸಿಸಿ ಆಡಳಿತ ನಿರ್ದೇಶಕ ಎನ್ ರಾಮಕೃಷ್ಣ ಮಾತನಾಡಿ, ಮಾನವನ ಸ್ವಾರ್ಥಕ್ಕೆ ಪ್ರಕೃತಿಯು ಮಲಿನವಾಗ್ತಿದೆ. ಪ್ರಕೃತಿಯನ್ನು ಜತನದಿಂದ ಕಾಪಾಡಿಕೊಳ್ಳುವ ಜಾಗೃತಿ ಮಾತ್ರವಲ್ಲ, ಅದು ಅನುಷ್ಠಾನಕ್ಕೂ ಬರಬೇಕು. ಆಗ ಮಾತ್ರ ಪರಿಸರ ಸಂರಕ್ಷಣೆ ಸಾಧ್ಯ. ನಿಸರ್ಗವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಕೈಂಕರ್ಯಗಳು ವಿದ್ಯಾರ್ಥಿಗಳು ಮಾಡಬೇಕು ಎಂದರು. The life on earth itself. Maybe it was either ozone layer depletion or rising sea levels or any other pollutions, air pollution, water pollution and many other blunders done by human activities. So the myth which then they projected, now it has been a reality now. 2018-19 ಸಾಲಿನ ಮಂಗಳೂರು ವಿಶ್ವವಿದ್ಯಾನಿಲಯದ BA ಪರೀಕ್ಷೆಯಲ್ಲಿ 3ನೇ ರ್ಯಾಂಕ್ ಪಡೆದ ಆಳ್ವಾಸ್ ವಿದ್ಯಾರ್ಥಿನಿ ಸೋನಿಯಾ ಸಲಿ ಹಾಗೂ 2ನೇ ಬಾರಿ ದೆಹಲಿಯಲ್ಲಿ ನಡೆದ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಿದ ವಿದ್ಯಾರ್ಥಿನಿ ವೈಷ್ಣವಿ ಗೋಪಾಲ್ ಅವರನ್ನ ಸನ್ಮಾನಿಸಲಾಯಿತು. 2018-19 ಮಾನವಿಕ ಕಲಾ ವಿಭಾಗದ ವಾರ್ಷಿಕ ಚಟುವಟಿಕೆಗಳ ಸಂಚಿಕೆಯನ್ನ ಬಿಡುಗಡೆಗೊಳಿಸಲಾಯಿತು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಟ್ರಸ್ಟಿ ವಿವೇಕ್ ಆಳ್ವಾ, ಆಳ್ವಾಸ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್, ಕಾಲೇಜಿನ ಆಡಳಿತಾಧಿಕಾರಿ ಬಾಲಕೃಷ್ಣ ಶೆಟ್ಟಿ, ಕಲಾ ವಿಭಾಗದ ಡೀನ್ ಸಂಧ್ಯಾ ಕೆಎಸ್, ಫ್ಯಾಕಲ್ಟಿ ಸಂಯೋಜಕಿ ಪೂರ್ಣಿಮಾ, ವನ್ಯಜೀವಿ ಛಾಯಾಗ್ರಾಹಕ ವೃಜುಲಾಲ್, ವಿದ್ಯಾರ್ಥಿ ಸಂಯೋಜಕ ಪ್ರಣವ್ ಶಿವಕುಮಾರ್, ತೇಜು ಆರ್ ಉಪಸ್ಥಿತರಿದ್ದರು.